ನಮಸ್ಕಾರ. ನಾರ್ಮಲ್ ಆಗಿ ನಾನ್ ವೆಜ್ ತಿನ್ನುವವರಿಗೆ ಅವಾಗವಾಗ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಮಾಡೋದು ತುಂಬ ಕಷ್ಟ ಇದೆಯೇನೋ ಅಂತ ಅಂದ್ಕೊತೀವಿ. ಖಂಡಿತವಾಗ್ಲೂ ತಪ್ಪು. ನಾನು ಇವತ್ತು ಶೇರ್ ಮಾಡ್ತಿರುವಂತಹ ಈ ಸಿಂಪಲ್ ಬಿರಿಯಾನಿ ರೆಸಿಪಿ ಇದೆಯಲ್ಲ, ಎಷ್ಟು ಸುಲಭ ಇದೆ, ಅದೆಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ನೀವು ಒಂದ್ಸರಿ ಮಾಡಿ ತಿಂದು ನೋಡಿದ್ರೇ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ಲಾಗಿ ನಾರ್ಮಲಾಗಿ ರೈಸ್ ಕುಕ್ಕರಲ್ಲಿ ಅದ್ಭುತವಾಗಿರುವಂತಹ ಬಿರಿಯಾನಿನ ಮಾಡ್ಬೋದು. ಆ ಸಿಂಪಲ್ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಟ್ರೈ ಮಾಡಿ, ನನಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಅರ್ಧ kg ಚಿಕನ್ ಬಿರಿಯಾನಿ ಮಾಡೋದಿದ್ರೆ ಮೊದಲು 2 ಲೋಟ ಬಾಸುಮತಿ ಅಕ್ಕಿನ ನೀರಲ್ಲಿ ನೆನೆ ಹಾಕಬೇಕು. ಈಗ ಚಿಕನನ್ನು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಅರ್ಧ kg ಚಿಕನ್ಗೆ 1 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಸ್ಪೂನಷ್ಟು ಉಪ್ಪು, ಅರ್ಧದಷ್ಟು ಲಿಂಬೆ ರಸ, ಆಮೇಲೆ ಅರ್ಧ ಕಪ್ಪಷ್ಟು ಮೊಸರು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಸಿ ಇಡಬೇಕು. ಇವಾಗ ಬಿರಿಯಾನಿ ಮಸಾಲ ಮಾಡಲಿಕ್ಕೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೋಬೇಕು. ಸ್ಟವ್ ಮೇಲೆ ಬಾಣಲೆ ಇಟ್ಟು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಚಕ್ಕೆ, 3ರಿಂದ 4 ಲವಂಗ, 5ರಿಂದ 6 ಏಲಕ್ಕಿ, 1 ಸ್ಟಾರ್, ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪು, ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಚಿಕ್ಕ ತುಂಡು ಶುಂಠಿ, 4 ಹಸಿಮೆಣಸಿನಕಾಯಿ, 8ರಿಂದ 10 ಬೆಳ್ಳುಳ್ಳಿ ಎಸಳು, 1 ಕಟ್ ಮಾಡಿರುವಂತಹ ನೀರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಆನಿಯನ್ ಕಲರ್ ಚೇಂಜ್ ಆದ ನಂತರ ನಾವು 1 ಕಟ್ ಮಾಡಿರುವಂತಹ ಟೊಮೆಟೊ, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಬಾಡಿದ ನಂತರ ಇವಾಗ ಇದನ್ನ ನಾವು ಗ್ರೈಂಡ್ ಮಾಡಿ ಸಾಫ್ಟ್ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಬಿರಿಯಾನಿ ಮಸಾಲ ರೆಡಿಯಾದ ನಂತರ ಇವಾಗ ನಾವು ಆನಿಯನನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಸ್ಟವ್ ಮೇಲೆ ಬಾಣಲೆ ಇಟ್ಟು 3ರಿಂದ 4 ಸ್ಪೂನ್ ತುಪ್ಪ ಹಾಕಿ ಸಣ್ಣದಾಗಿ ಕಟ್ ಮಾಡಿರುವಂತಹ 2 ನೀರುಳ್ಳಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಡೀಪ್ ಫ್ರೈ ಆಗಿದೆ. ಇವಾಗ ಬಿರಿಯಾನಿನ ಮಾಡೋಣ. ಸ್ಟವ್ ಮೇಲೆ ಒಂದು ದಪ್ಪ ತಳದ ಕುಕ್ಕರ್ ಇಟ್ಟು 5ರಿಂದ 6 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ 1 ಪಲಾವ್ ಎಲೆ, ಫ್ರೈ ಮಾಡಿರುವಂತಹ ನೀರುಳ್ಳಿ, ರೆಡಿ ಮಾಡಿರುವಂತಹ ಬಿರಿಯಾನಿ ಮಸಾಲನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಚಿಕನ್ ಮಸಾಲದಲ್ಲಿ 3 ನಿಮಿಷ ಫ್ರೈ ಆದ ನಂತರ ನಾವು ರೈಸ್ ತಗೊಂಡು ಲೋಟದಲ್ಲಿ 1.5 ಲೋಟದಷ್ಟು ಕಾಯಿ ಹಾಲು, 1.5 ಲೋಟದಷ್ಟು ನೀರನ್ನು ಹಾಕೋಬೇಕು. 2 ಲೋಟ ಬಾಸುಮತಿ ರೈಸಿಗೆ ಟೋಟಲ್ ಆಗಿ ಕಾಯಿ ಹಾಲು ನೀರು ಸೇರಿಸಿ 3 ಲೋಟದಷ್ಟು ಮಾತ್ರ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ 1/2 ಸ್ಪೂನಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಉಲ್ಟಾ ಮಾಡಿಟ್ಟು 3 ರಿಂದ 4 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಚಿಕನ್ ಸ್ವಲ್ಪ ಬೆಂದಾದ ನಂತರ ಇವಾಗ ಬಾಸುಮತಿ ರೈಸನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಕೊನೆಯದಾಗಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು 2 ಸ್ಪೂನಷ್ಟು ತುಪ್ಪನ ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿಟ್ಟು 1 ವಿಷಲ್ ಹಾಕಬೇಕು. ಜಸ್ಟ್ 1 ವಿಷಲ್, ಜಾಸ್ತಿ ಅಲ್ಲ. ಅದಾದ ನಂತರ 20 ನಿಮಿಷ ಬಿಟ್ಟು ನಾವು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಬಿರಿಯಾನಿನ ತೆಗಿಬೋದು ಹೊರಗಡೆ. ನೋಡಿದ್ರಲ್ಲ, ಸೂಪರ್ಬ್ ಆಗಿರುವಂತಹ, ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕುಕ್ಕರಲ್ಲಿ ಮಾಡಿರುವಂತಹ ಬಿರಿಯಾನಿ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುತ್ತೆ. ಲೈಫಲ್ಲೇ ನಾನು ತಿಂದಿರುವಂತಹ ಒಂದು ಅದ್ಭುತ ಬಿರಿಯಾನಿ ಅಂತಲೇ ಹೇಳ್ಬೋದು ಇದು. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್.